ಕೊರೋನಾದಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಜಿಲ್ಲಾಡಳಿತ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪಾಸಿಟಿವ್ ಆದ 3 ದಿನದಲ್ಲಿ ಸಾಯ್ತಾರೆ. ಮಂಗಳೂರಿನಲ್ಲಿ ಜನರ ಜೀವಕ್ಕೆ ಬೆಲೆ ಇಲ್ವಾ? ಜಿಲ್ಲಾಡಳಿತ ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬಾರದು. ಜನರು ಸಾವಿಗೀಡಾಗಿರೋದಕ್ಕೆ ಕಾರಣವೇನು ಎಂದು ಶಾಸಕ ಯುಟಿ ಖಾದರ್ ಪ್ರಶ್ನಿಸಿದ್ದಾರೆ. ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇದನ್ನ ಆರೋಗ್ಯ ಇಲಾಖೆ ತನಿಖೆ ಮಾಡಲಿ. ಒಬ್ಬ ಸೋಂಕಿತ ಸತ್ತರೆ 150 ಜನರಿಗೆ ಸೋಂಕು ತಗುಲುತ್ತೆ. ಇದು ವೈದ್ಯಕೀಯ ಅಧ್ಯಯನದಿಂದ ದೃಢಪಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕೊರೋನಾ ಮೂಲವನ್ನೇ ಪತ್ತೆ ಹಚ್ಚಲು ಆಗಿಲ್ಲ. ಯಾವುದೇ ವಿಚಾರದಲ್ಲೂ ಜಿಲ್ಲಾಡಳಿತದಲ್ಲಿ ಸ್ಪಷ್ಟತೆ ಇಲ್ಲ. ಜನರಿಗೆ ಕಿಟ್ ಕೊಟ್ಟರೆ ವೈರಸ್ ಹೋಗೋದಿಲ್ಲ. ವೈರಸ್ ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವಿರುದ್ಧ ಶಾಸಕ ಯುಟಿ ಖಾದರ್ ಆರೋಪ ಮಾಡಿದ್ದಾರೆ. ಕೊರೋನಾ ವೈರಸ್ ಸಂಬಂಧಪಟ್ಟ ಹಾಗೆ ಕಳೆದ 2 ತಿಂಗಳಿಂದ ರಾಜ್ಯದ ಜನತೆ, ಜಿಲ್ಲೆ ಜನತೆಯಲ್ಲೂ ತಮ್ಮ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಎಲ್ಲಾ ತ್ಯಾಗವನ್ನು ಕೂಡ ಇವತ್ತು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಅವರಿಗೆ ಕೆಲಸ ಇಲ್ಲ, ದುಡ್ಡಿಲ್ಲ, ಊಟಕ್ಕಿಲ್ಲದಿದ್ದರೂ ಕೂಡ ಈ ವೈರಸ್ ಅನ್ನ ಒಗ್ಗಟ್ಟು ನಿಗ್ರಹ ಮಾಡ್ಬೇಕಂತ ಹೇಳಿ ಜನ ಸಂಪೂರ್ಣವಾದ ಸಹಕಾರ ಕೊಟ್ಟಿರುವುದು. ಆದರೆ ಇವತ್ತು ನಾವು ಜಿಲ್ಲೆಯಲ್ಲಿ 5 ನಮ್ಮ ಜನಸಾಮಾನ್ಯ ಸೋದರ ಕಳ್ಕೊಂಡದ್ದು ನಮ್ಗೆ ಅತ್ಯಂತ ದುಃಖ. ಕೊರೋನಾ ವೈರಸ್ಗೆ ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಪ್ರದೇಶದಲ್ಲಿ ಪ್ರಾರಂಭಿಕ ನಮ್ಮ ಕೇಸ್ ಅತ್ಯಂತ ಕಡಿಮೆ ಇರುವಾಗ, ಕಡಿಮೆ ಇರುವ ಕೇಸ್ ಸಂದರ್ಭದಲ್ಲಿ ನಾವು 5 ಜನ ಕಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ, ಇದೊಂದು ತಮಾಷೆಯಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ತೆಕ್ಕೊಳ್ಬಾರ್ದು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅಷ್ಟು ಸುಲಭದಲ್ಲಿ ಇದು ಬಂದಿದೆ, ತೀರಿ ಹೋಗಿದ್ದು ಎನಿಸಲಿಕ್ಕೆ ಆಗುವುದಿಲ್ಲ. ನಮ್ಮದು ಕೇಸಸ್ ಬಹಳಷ್ಟು ಕಡಿಮೆ ಇದೆ. ಕಡಿಮೆ ಇದ್ದ ಕೇಸ್ಗಳಲ್ಲಿ ಇಷ್ಟು ಕೇಸ್ಗಳಲ್ಲಿ ನಾವು 5 ಜನ ಇವತ್ತು ತೀರುವ ಒಂದು ಪರಿಸ್ಥಿತಿ ಇದ್ರೆ ಸರ್ಕಾರ, ಜಿಲ್ಲಾಡಳಿತ ಬಹಳ ಗಂಭೀರದಿಂದ ಅದರ ಬಗ್ಗೆ ಆಲೋಚನೆ ಇವತ್ತು ಮಾಡಬೇಕು. ಯಾಕೆ ಎಲ್ಲಿ ಇವತ್ತು ಲೋಪದೋಷ ಏನು ಆಗ್ತಾ ಇದೆ, ಯಾಕಾಗಿ ಒಂದು ವೈರಸ್ ಇಂದ ತೀರಿ ಹೋಗುವಂತ ಸಂದರ್ಭಕ್ಕೆ ಇವತ್ತು ಬರ್ತಾರೆ. ಕಂಟಿನ್ಯೂಸ್ ಆಗಿ ಯಾವೆಲ್ಲ ಇವತ್ತು ನಮ್ಗೆ ಬರ್ತದೆ, ಇವತ್ತು ಪಾಸಿಟಿವ್ ಅಂತ ಬರ್ತದೆ, 3 ದಿವಸ ಆಗ ತೀರಿ ಹೋಗುದಂತ ಸುದ್ದಿ ಬರ್ತದೆ. ಯಾಕೆ ಆಗುದಿಲ್ಲ? ಹಾಗಾದ್ರೆ ಜೀವಕ್ಕೆ ಒಂದು ಮೌಲ್ಯವಿಲ್ವಾ, ವ್ಯಾಲ್ಯೂ ಇಲ್ವಾ ಜೀವಕ್ಕೆ? ನಮ್ಮ ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಮೆಡಿಕಲ್ ಕೇರ್, ಇಷ್ಟೆಲ್ಲ ವೈದ್ಯರು ತಂಡ, ಇಷ್ಟೆಲ್ಲ ಸಿಸ್ಟಮ್ ಇರುವಾಗ ಈ ರೀತಿ ಪರಿಸ್ಥಿತಿ ಆದ್ರೆ ಇನ್ನು ಅತ್ಯಂತ ಗ್ರಾಮೀಣ ಮಟ್ಟದ ಹಿಂದುಳಿದ ಪ್ರದೇಶದಲ್ಲಿ ಬಂದು ಏನು ಪರಿಸ್ಥಿತಿ ಆಗಬಹುದು? ಸೊ ಸರ್ಕಾರ ಮತ್ತು ಜಿಲ್ಲಾಡಳಿತ ಬಹಳ ಎಚ್ಚರಿಕೆಯಿಂದ ನೋಡಿಕೊಳ್ಬೇಕು. ತಮಾಷೆಯಾಗಿ ಲೈಟ್ ಆಗಿ ತಗೊಳ್ಳಿಕ್ಕೆ ಅದು ಸಾಧ್ಯ ಇಲ್ಲ. ಯಾಕೆ ಆಗಿದೆ ಅದು ಅಂತ ವಿವರಣೆ ಜನರಿಗೆ ಅದು ತಿಳಿಸಬೇಕು. ಕರ್ನಾಟಕ ರಾಜ್ಯದ ಡೇಟಾ ಮಾನಿಟರಿಂಗ್ ಸೆಂಟರ್ಸ್ ಇದೆ, ICMR ಇದೆ, ಅನಾಲಿಸಿಸ್ ಮಾಡಿ ರಿಪೋರ್ಟ್ ಕೊಡ್ಲಿ. ವಾಟ್ ಇಸ್ ದ ರೀಸನ್ ಅಂತ ಹೇಳಿ, ಎಷ್ಟೇ ಜನರಿಗೆ ಇಫೆಕ್ಟ್ ಆಗ್ತದೆ, ಹೇಗೆ ಆಗ್ತದೆ ಅಂತ ಹೇಳಿ ಸ್ಪಷ್ಟವಾದ ಯಾವುದೊಂದು ರಿಪೋರ್ಟ್ ಇವತ್ತು ನಮ್ಮ ಕೈಯಲ್ಲಿ ಇಲ್ಲ. ಇವತ್ತು ನಮ್ಮ ರಿಪೋರ್ಟ್ ಕೇಳಿದ್ರೆ ಏನು ರಿಪೋರ್ಟ್ ನಮ್ಮಲ್ಲಿ ಇದೆ? ಎಷ್ಟು ಜನ ಟೆಸ್ಟ್ ಆಯಿತು, ಎಷ್ಟು ಜನ ನೆಗೆಟಿವ್, ಎಷ್ಟು ಜನ ಪಾಸಿಟಿವ್, ಎಷ್ಟು ಜನ ಸಾತ್ರು, ಮುಗೀತಾ? ಎಲ್ಲಿಗೆ ನಿಗ್ರಹ ಆಗ್ತದಾ? ಇಲ್ಲ ಮದ್ದು ಕೊಡ್ಲಿಕ್ಕೆ ಯಾರಿಗೂ ಸಾಧ್ಯ ಉಂಟು ಇದರಿಂದ? ನಾವು ಪ್ರತಿಪಕ್ಷವಾಗಿ ಟೀಕೆ ಮಾಡೋದು ಟೀಕೆ ಅಲ್ಲ, ನಮ್ದೊಂದು ವ್ಯಾಕ್ಸಿನ್ ತರ ಪ್ರಿವೆಂಟ್ ಮಾಡಲಿಕ್ಕೆ. ವಾಟ್ ಎವರ್ ಅಪೋಸಿಷನ್ ನಮ್ದು ಏನೇ ಹೇಳಿಕೆ ಇದ್ರೂ ಕೂಡ ನಾವು ರಾಜಕೀಯವಾಗಿ ಟೀಕೆ ಮಾಡ್ಲಿಕ್ಕೆ ಹೋಗಲಿಲ್ಲ. ಇಟ್ ಇಸ್ ಲೈಕ್ ಅ ವ್ಯಾಕ್ಸಿನ್.